ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ಶುಕ್ರವಾರ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಲಾನ್ಗೆಲ್ಲ ನೀರು ಹಾಕಿ ರಂಗೋಲಿ ಇಟ್ಟು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡಿ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಎಲೆ ಉದ್ರ ಕಾಳ ಇರೋದ್ರಿಂದ ನನಗೆ ವಿಳ್ಯದೆಲೆ ಎಲ್ಲೂ ಸಿಕ್ಕಿಲ್ಲ ಪೂಜೆಗೆ. ಹಂಗಾಗಿ ನಮ್ಮನೆ ಮೇಲೆ ಚಿಕ್ಕದೊಂದು ಮಾವಿನ ಮರ ಇದೆ, ವಿಳ್ಯದೆಲೆನೂ ಇದೆ. ಆದರೆ ಮಾವಿನ ಮರದಲ್ಲಿ ಎಲೆ ಕಿತ್ಕೊಂಡು ಬಂದು ಕಳ್ಸಕ್ಕಿಟ್ಟು ಪೂಜೆ ಮುಗಿಸ್ದೆ. ಎಣ್ಣೆದು ಕಂಟೈನರ್ಗಳೆಲ್ಲ ಗಲೀಜಾಗಿತ್ತು ಅಂತ ತೊಳೆದಿಟ್ಟಿದ್ದೆ. ಪ್ರತಿ ಸರಿನೂ ಎಣ್ಣೆ ತಂದಾಗ ನಾನು ಅದನ್ನು ತೊಳೆದೇ ಹಾಕೋದು. ಅದಾದಮೇಲೆ ಸಂಜೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಸ್ಕಿನ್ಲೆಸ್ಸೇ ಯೂಸ್ ಮಾಡೋದು, ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ. ಹಾಗಾಗಿ ಸ್ಕಿನ್ಲೆಸ್ ಯೂಸ್ ಮಾಡಿ ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದೆಲ್ಲ ಮುಗಿಸಿ ಊಟ ಕೊಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.